ರೈತರು ಜೀವದತ್ತೊನ್ನ ಬಗೆಟ್ ಸಮೀಕ್ಷೆ ನಡಪಡು ಸರ್ಕಾರ ಇತ್ತೆ ಶಕ್ತಿ ಮೀರ್ದು ಸಹಾಯ ಮಲ್ತೊಂದುಂಡೊಂದು ಮಂತ್ರಿ ಡಾಕ್ಟರ್ ಜಯಮಾಲ ಒಡಿಪುಡು ಪಂತೆರ ಒಡಿಪು ಜಿಲ್ಲಾ ರಾಜೀವ್ ಗಾಂಧಿ ಪಂಚಾಯತ್ ಸಂಘಟನೆದ ಗಾಂಧಿ ಜಯಂತಿ ಕಾರ್ಯಕ್ರಮದ ಪಗ ಆರು ಸುದ್ದಿಗಾರರ ಪಾತಿರಿಯರು ಒಡಿಪು ಜಿಲ್ಲಾ ರಾಜೀವ್ ಗಾಂಧಿ ಪಂಚಾಯತ್ ಸಂಘಟನೆದಲ್ಲಿ ಕೂಡ 105ನೇ ವರ್ಷದ ಗಾಂಧಿ ಜಯಂತಿ ಆಚರಣೆ ನಡೆದಿದೆ. ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಡಾಕ್ಟರ್ ಜಯಮಾಲ, ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್, ಕಾಂಗ್ರೆಸ್ ಪಕ್ಷದ ಪಾಕಜನ ನಾಯಕರು ಪಾಲ್ಗೊಂಡಿರು. ಕಾರ್ಯಕ್ರಮದ ಬಳಿಕ ಜಯಮಾಲ ಸುದ್ದಿಗಾರರ ಪಾತಿರ್ದು ರೈತರು ಜೀವದತ್ತೊನ್ನ ಬಗೆಟ್ ಕೇಂದ್ರ ಪ್ರಶ್ನೆಗಳಿಗೆ ಜವಾಬ್ ಕೊಡ್ದು ವಾ ಕಾರಣಕ್ಕೂ ರೈತರು ಜೀವದತ್ತೊನವಿರಂದು ಸರಿಯಾದ ಕಾರಣ ತಿಕ್ಕೊಂದಿಜ್ಜಿ ರೈತರು ಜೀವದತ್ತೊನ್ನಗ ಸಮೀಕ್ಷೆಲು ನಡಪಡು ಇತ್ತದ ಸರ್ಕಾರ ಶಕ್ತಿ ಮಿಡ್ದು ಸಹಾಯ ಮಂತೊಂದು ಪಂಡಿರ सीताराम भज प्यारे तू ರೈತರ ಆತ್ಮಹತ್ಯೆ ಬಗ್ಗೆ ಇನ್ನು ನಿಖರವಾದ ಈ ಕಾರಣಕ್ಕೆ ಆತ್ಮಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ನಮಗಿನ್ನೂ ಲಭ್ಯವಾಗಿಲ್ಲ. ಆದರೆ ಒಂದು ಆತ್ಮಹತ್ಯೆ ಆದ ತಕ್ಷಣ ಅಥವಾ ಎರಡು ಆತ್ಮಹತ್ಯೆ ಆದಾಗ ಅದರ ಬಗ್ಗೆ ಒಂದಷ್ಟು ಸಣ್ಣ ಸಮೀಕ್ಷೆಗಳು ನಡೀಲೇಬೇಕಾಗತ್ತೆ. ಮತ್ತು ಶಕ್ತಿ ಮೀರಿ ಈ ಸರ್ಕಾರ ರೈತರಿಗೆ ಸಹಾಯವನ್ನು ಮಾಡಿದೆ. ಮೂಲ ಇದುವರೆಗೂ ಕೂಡ ಬೇರಿಗೆ ಯಾರೂ ಔಷಧಿ ಕೊಟ್ಟಿಲ್ಲ. ಚಕ್ರ ಬಡ್ಡಿಯಿಂದ ಹೊರತರುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡಿದೆ. ಇದ್ರ ಮೇಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೇಡ್ಕೊಂಡಿದ್ದಾರೆ, ನೀವು ನನ್ನ ಜೊತೆಗೆ ಬನ್ನಿ, ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ, ನೀವು ಸಹಾಯ, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದೀನಿ, ನೀವು ಈ ಥರ ಆತ್ಮಹತ್ಯೆಗೆ ಯಾರೂ ಕೂಡ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಕೇಳ್ಕೊಳ್ತೇನೆ, ಆತ್ಮಹತ್ಯೆ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಬಗ್ಗೆ ನನಗೆ ಗೊತ್ತಿಲ್ಲ. ಬೂದಿ ಮಳೆಯನ್ನು ನೀವು ಸಮೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಒಂದು ಸಲ ಒಂದು ಮಳೆ ಬಂದಾಗ ನನ್ನ ನನಗೆ ಇವತ್ತಿಗೂ ನಂಬಿಕೆ ಇಲ್ಲ. ಅದು ಈ ಬೂದಿ ಮಳೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಮಳೆ ಬಂದಾಗ ಅಲ್ಲಿರ್ತಕ್ಕಂಥ ಆ್ಯಶ್ ಏನಾಗಿದೆಯೋ ಗೊತ್ತಿಲ್ಲ, ಬಟ್ ಅದನ್ನು ದೀರ್ಘವಾದ ಸಮೀಕ್ಷೆ ಅಂತೂ ಖಂಡಿತ ಮಾಡಬೇಕಾಗತ್ತೆ.